भूतले श्रीमते भक्ति वेदांत स्वामी नामिने नमस्ते सरस्वती देवे गौरवाणी प्रचारिणी निर्विशेषा शून्यवादी पाश्चात्य देशतारिणी नमः ओं विष्णुपादाय कृष्णप्रेष्ठाय भूतले श्रीमते जय पताका स्वामी नामिने नमाचार्य पदाय निताय कृपापदायिनि गौरकथा दामदय नगर ग्राम तारिणी जय श्री कृष्ण चैतन्य प्रभु नित्यानंद श्री अद्वैत गदाधर शिवासादि गौर भक्त वृंद हरे कृष्णा 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 हरे 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 राम 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 हरे हरे ಹರೇ ಕೃಷ್ಣ. ಮೊದಲಿಗೆ ನಾವು ನಮ್ಮ ಗುರುಗಳ ಇವತ್ತು ಹುಟ್ಟಿದ ದಿನ, ಎಲ್ಲರೂ ವಿಡಿಯೋ ಆನ್ ಮಾಡಿಕೊಂಡು ನಾವು ಅವರಿಗೆ ಶುಭಾಶಯಗಳನ್ನು ಕೋರೋಣ. 3 ಸಲ ಹರೇ ಕೃಷ್ಣ ಮಹಾಮಂತ್ರವನ್ನು ಹೇಳೋಣ. ಯಾರಿಗಾದ್ರೂ ಪದ್ಯ ಗೊತ್ತಿದೆಯಾ? ಗೊತ್ತಿಲ್ಲ ಮಾತಾಡಿ. ಗೊತ್ತಿದ್ರೆ ಆಡ್ಬೋದು, ಇಲ್ಲದಿದ್ರೆ ಮೊದಲಿಗೆ ನಾವು ಶುಭಾಶಯಗಳು ಹೇಳೋಣ. ಲಲಿತಾ ಮಾತಾಜಿ ಬಂದಿಲ್ಲ ಕಾಣ್ಬೇಕಲ್ಲ. ಓಕೆ, ನಾವು 3 ಸಲ ಹರೇ ಕೃಷ್ಣ ಮಹಾಮಂತ್ರವನ್ನು ಹೇಳೋಣ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ ಕೃಷ್ಣ ಹರೇ ಹರೇ ರಾಮ ರಾಮ ಹರೇ 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 ಕೃಷ್ಣ ಕೃಷ್ಣ ಹರೇ ಹರೇ ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ ಕೃಷ್ಣ ಹರೇ 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 ರಾಮ ರಾಮ ಹರೇ ಹರೇ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಏನಾದ್ರೂ ಹೇಳಲಿಕ್ಕಿದೆಯಾ? ಏನಿಲ್ಲ ಮಾತಾಜಿ. ನಿಮ್ಮೂರಲ್ಲಿ ಮಳೆ ಬಂದಿದೆಯಲ್ಲ ಮಾತಾಜಿ, ಅದೇ ಖುಷಿ ನಮ್ಗೆಲ್ಲ. ಮಳೆ ಇಲ್ಲ. ಇವತ್ತು ನಾವು ಅಧ್ಯಾಯ 19 ನೋಡೋಣ. ಋತು ಮಹಾರಾಜನ 100 ಯಾಗಗಳು. ಅಧ್ಯಾಯ 19 ಸ್ಕಂದ 4. ಇಷ್ಟ ತನಕ ನಾವು ಅಧ್ಯಾಯ 18ರಲ್ಲಿ ಏನ್ ನೋಡಿದೆವು? ಭೂಗ್ರಹದಿಂದ ಹಾಲು ಕರೆದು ಪೃಥ್ವಿರಾಜನು ಋತು ಮಹಾರಾಜ ಹೇಗೆ ಭೂಗ್ರಹದಿಂದ ಹಾಲು ಕರೆದ, ಅದರ ಬಗ್ಗೆ ನಿನ್ನೆ ಮಾತಾಜಿ ತುಂಬಾ ವಿವರವಾಗಿ ಹೇಳಿದ್ದಾರೆ ಅಲ್ಲವಾ? ಹಾಗೆ ಈಗ ಈ ಯಜ್ಞ ಋತುರಾಜ ಮಾಡುವಂತಹ 100 ಯಾಗಗಳು, ಅದನ್ನು ಈ ಅಧ್ಯಾಯ 19ರಲ್ಲಿ ನೋಡೋಣ. ನೋಡುವ ಮೊದಲು ನಾವು ಓಂ ನಮೋ ಭಗವತೆ ವಾಸುದೇವಾಯ. 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 ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ನಷ್ಟಪ್ರಾಯೇಷು ಅಭದ್ರೇಷು ನಿತ್ಯಂ ಭಾಗವತ ಸೇವಯಾ. ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಠಿಕಿ.
ಇಲ್ಲಿ ಶ್ಲೋಕ ಸ್ಕಂದ 4 ಅಧ್ಯಾಯ 19 ಋತು ರಾಜನ 100 ಯಾಗಗಳು. ಶ್ಲೋಕ 1. ಮೈತ್ರೇಯ ಉವಾಚ ಅಥ ದೀಕ್ಷತ ರಾಜತು ಅಯಮೇಧಸತೇನ ಸಹ ಸಹ ಬ್ರಹ್ಮವರ್ತೆ ಮನುಕ್ಷೇತ್ರೇ ಬ್ರಹ್ಮವರ್ತೆ ಯತ್ರ ಪ್ರಾಚಿ ಸರಸ್ವತಿ. ಯತ್ರ ಪ್ರಾಚೀ ಸರಸ್ವತಿ. ಹೇಳಿ ಒಬ್ಬೊಬ್ಬರೇ. मैत्रेयेवाच अथा दीक्षता राजातु अयमेधा च तेन सह ब्रह्मावर्ते मनोक्षेत्रे यत्र प्राची सरस्वती. हरे कृष्ण माताजी. मैत्रेय उवाच अथा दीक्षित राजातु अयमेधाशतेन सह ब्रह्मवर्ते मनोक्षेत्रे यत्र प्राची सरस्वती. हरे कृष्ण माताजी. हरे कृष्ण अथा दीक्षित राजा तो अयमेधातेन सा ब्रह्मावर्ते मनोक्षेत्रे यत्र पराची सरस्वती. हरे हरे कृष्ण कृष्ण माताजी. हरे कृष्ण माताजी. ಓದಿ ಮಾತಾಡಿ. ವಾಚ ಅಥ ವೀಕ್ಷತ ರಾಜಾತು ಅಯಮೇಧಶತೇನ ಸಹ ಬ್ರಹ್ಮವರ್ತೆ ಮೋಕ್ಷೇತ್ರೇ ಯತ್ರ ಪ್ರಾಚೀ ಸರಸ್ವತಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 1. ಮೈತ್ರೇಯ ಉವಾಚ ಅಥ ದೀಕ್ಷಿತ ರಾಜಾತು ಅಯಮೇಧಶತೇನ ಸಹ ಬ್ರಹ್ಮಾವರ್ತೆ ಮನೋಕ್ಷೇತ್ರೇ ಯತ್ರ ಪ್ರಾಚೀ ಸರಸ್ವತಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ರಾಜ ತೋ ಹೇಯಮೇಧಶತೇನ ಸಾ ಬ್ರಹ್ಮವರ್ತೆ ಮನೋಕ್ಷೇತ್ರೇ ಯತ್ರ ಪ್ರಾಚೀ ಸರಸ್ವತಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮೈತ್ರೇಯ ಉವಾಚ ಅಥಾ ದೀಕ್ಷತ ರಾಜಾತು ಹಯಮೇಧಶತೇನ ಸಹ ಬ್ರಹ್ಮಾವರ್ತೆ ಮನೋಕ್ಷೇತ್ರೇ ಯತ್ರ ಪ್ರಾಚೀ ಸರಸ್ವತಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಮೈತ್ರೇಯ ಉವಾಚ. ಮೈತ್ರೇಯ ಋಷಿಗಳು ಹೇಳಿದರು. ಮೈತ್ರೇಯ ಉವಾಚ. ಮೈತ್ರೇಯ ಋಷಿಗಳು ಹೇಳಿದರು. ಅಥ ಅನಂತರ. ಅದೀಕ್ಷತ ದೀಕ್ಷೆಯನ್ನು ಕೈಗೊಂಡನು. ದೀಕ್ಷೆಯನ್ನು ಕೈಗೊಂಡನು. ರಾಜನು. ತು ಆಗ. ಆಯ ಅಶ್ವಮೇಧ ಯಾಗಗಳ. ಶತೇನ 100 ಮಾಡಲು. ಅವನು ಬ್ರಹ್ಮವರ್ತ ಎಂಬ ಹೆಸರಿನ ಮನೋಹೋ ಸ್ವಯಂಭುವ ಮನುವಿನ ಕ್ಷೇತ್ರೆ ನೆಲದಲ್ಲಿ ಯತ್ರ ಎಲ್ಲಿ ಪ್ರಾಚಿ ಪೂರ್ವ ದಿಕ್ಕಿನ ಸರಸ್ವತಿ ಎಂಬ ಹೆಸರಿನ ನದಿಯೋ. ಅನುವಾದ ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದರಿಗೆ ಜಯವಾದ. ಮಹರ್ಷಿ ಮೈತ್ರೇಯರು ನುಡಿದರು. ಪ್ರಿಯ ವಿದುರನೇ, ಪೃಥು ಮಹಾರಾಜನು 100 ಅಶ್ವಮೇಧ ಯಾಗಗಳನ್ನು ಆಚರಿಸಲು ತೊಡಗಿದನು. ಸರಸ್ವತಿ ನದಿಯು ಪೂರ್ವಾಭಿಮುಖವಾಗಿ ಹರಿಯುವ ಭಾಗದಲ್ಲಿ ಸ್ವಯಂಭುವ ಮನುವಿನ ಹತೋಟಿಯಲ್ಲಿದ್ದು ಬ್ರಹ್ಮವರ್ತವೆಂದು ಹೆಸರಾದ ಸ್ಥಳದಲ್ಲಿ ಈ ಯಾಗಾಚರಣೆಗೆ ವ್ಯವಸ್ಥೆ ಮಾಡಲಾಯಿತು. ಮಹರ್ಷಿ ಮೈತ್ರೇಯರು ನುಡಿದರು.
ಮಹರ್ಷಿ ಮೈತ್ರೇಯರು ನುಡಿದರು. ನುಡಿದರು. ಪ್ರಿಯ ವಿದುರನೇ, ಪ್ರಿಯ ವಿದುರನೇ, ಋತು ಮಹಾರಾಜನು ಋತು ಋತು ಮಹಾರಾಜನು 100 ಅಶ್ವಮೇಧ ಯಾಗಗಳನ್ನು 100 ಅಶ್ವಮೇಧ ಯಾಗಗಳನ್ನು ಆಚರಿಸಲು ತೊಡಗಿದನು. ಆಚರಿಸಲು ತೊಡಗಿದನು. ಸರಸ್ವತಿ ನದಿಯು ಸರಸ್ವತಿ ನದಿಯು ಪೂರ್ವಾಭಿಮುಖವಾಗಿ ಹರಿಯುವ ಭಾಗದಲ್ಲಿ ಸ್ವಯಂಭುವ ಮನುವಿನ ಮನುವಿನ ಹತೋಟಿಯಲ್ಲಿದ್ದು ಬ್ರಹ್ಮವರ್ತವೆಂದು ಹೆಸರಾದ ಸ್ಥಳದಲ್ಲಿ ಈ ಯಾಗಾಚರಣೆಗೆ ವ್ಯವಸ್ಥೆ ಮಾಡಲಾಯಿತು. ಈಗ ಇಲ್ಲಿ ಮೈತ್ರೇಯ ಮಹರ್ಷಿಗಳು ಹೇಳ್ತಾರೆ, ಪ್ರಿಯ ವಿದುರ, ಪೃಥು ಮಹಾರಾಜ 100 ಅಶ್ವಮೇಧ ಯಾಗಗಳನ್ನು ಆಚರಿಸಲು ತೊಡಗುತ್ತಾನೆ. ಅಲ್ಲಿ ಸರಸ್ವತಿ ನದಿಗೆ ಪೂರ್ವಾಭಿಮುಖವಾಗಿ ಹರಿಯುವಂತಹ ಭಾಗದಲ್ಲಿ ಸ್ವಯಂಭುವ ಮನುವಿನ ಹತೋಟಿಯಲ್ಲಿ ಇದ್ದು ಅದು ಬ್ರಹ್ಮವರ್ತವೆಂದು ಹೆಸರಾದ ಆ ಸ್ಥಳದಲ್ಲಿ ಈ ಯಾಗಾಚರಣೆ ಮಾಡ್ಲಿಕ್ಕೆ ವ್ಯವಸ್ಥೆ ಮಾಡಲಾಯಿತು. ಈಗ 100 ಆಗ್ಬೇಕು ಅಶ್ವಮೇಧ ಯಾಗ. ಏನಂತೇಳಿ ಶ್ಲೋಕ 2 ನೋಡೋಣ. ತದಾಭಿಪ್ರೀತ್ಯ ಭಗವಾನ್ ಕರ್ಮಾತಿಶಯಮಾತ್ಮನಃ ಕರ್ತುರ್ನಾಮಂಸೆ ಕೃತೋ ಯಜ್ಞ ಮಹಾ ಉತ್ಸವಂ ಓದಿ ಮತ್ತೆ ತದಾಪೀಪೇತ್ಯ ಭಗವಾನ್ ಕರ್ಮ ಅತಿಶಯಂ ಆತ್ಮನಃ ಶತಾಕರ್ತೃನಾಮುಮೂರ್ಷೆ ಋತು ಯಜ್ಞಾಮೋತ್ಸವಂ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ತದಭಿಪ್ರೇತ್ಯ ಭಗವಾನ್ ಕರ್ಮಾತಿಶಯಮಾತ್ಮನಃ ಶತಕೃತರ್ನಾಮಮೃಷೇ ಋತೋರ್ಯಜ್ಞ ಮಹೋತ್ಸವಂ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 2. ಶತಭಿಪ್ರೇತ್ಯ ಭಗವಾನ್ ಕರ್ಮಾತಿಶಯಾತ್ಮನಃ ಶತಕ್ರತುರ್ನ ಮಮುರ್ಷೆ ಪೃಥಯೋರ್ಯಜ್ಞ ಮಹೋತ್ಸವಂ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಪ್ರೀತ್ಯ ಭಗವಾನ್ ಕರ್ಮಾತಿಶಯಾತ್ಮನಃ ಏನಾಯ್ತು? ಹರೇ ಕೃಷ್ಣ ಮಾತಾಜಿ. ತದಭಿಪ್ರೇತ್ಯ ಭಗವಾನ್ ಕರ್ಮಾತಿಶಯಮಾತ್ಮನಃ ಶತಕ್ರತುರ್ನ ಮಮೃಷೇ ಪೃಥೋರ್ಯಜ್ಞ ಮಹೋತ್ಸವಂ. ಹರೇ ಕೃಷ್ಣ ಮಾತಾಜಿ. ತತಭೀಪೇತ್ಯ ಭಗವಾನ್ ಕರ್ಮಾತಿಶಯಮಾತ್ಮನಃ ಶತಕರ್ತನ್ನ ಮಮೃಷೇ ಪೃಥಯೋ ಯಜ್ಞ ಮಹೋತ್ಸವಂ. ಹರೇ ಕೃಷ್ಣ. ತದಭಿಪ್ರೇತ್ಯ ಭಗವಾನ್ ಕರ್ಮಾತಿಶಯಮಾತ್ಮನಃ ಶತಕ್ರತುರ್ನಾಮೃಷೇ ಋತೋರ್ಯಜ್ಞ ಮಹೋತ್ಸವಂ. ಹರೇ ಕೃಷ್ಣ. ತತ್ ಅಭಿಪ್ರೇತ್ಯ ಈ ವಿಷಯವನ್ನು ಗಮನಿಸಿ. ತತ್ ಅಭಿಪ್ರೇತ್ಯ ಈ ವಿಷಯವನ್ನು ಗಮನಿಸಿ ಭಗವಾನ್ ಅತಿ ಶಕ್ತಿಶಾಲಿಯಾದ ಕರ್ಮ ಅತಿಶಯಂ ಕರ್ಮ ಫಲಗಳನ್ನು ಮೀರಿಸುವುದನ್ನು ಮೀರಿಸುವುದನ್ನು ಆತ್ಮನಃ ತನ್ನ
ಆತ್ಮತಃ ತನ್ನ ಶತಕೃತು ಶತಶಿತು 100 ಯಾಗಗಳನ್ನು ಮಾಡಿದ ದೇವೇಂದ್ರನು. ಶತಕ್ರತುಃ 100 ಯಾಗಗಳನ್ನು ಮಾಡಿದ ದೇವೇಂದ್ರನು. ನ ಮಮೃಷೆ ಸಹಿಸಲಿಲ್ಲ. ಮಮೃಷೆ ಸಹಿಸಲಿಲ್ಲ. ಪೃಥು ರಾಜ ಋತುವಿನ. ರಾಜ ಪೃಥುವಿನ ಯಜ್ಞ ಯಾಗದ. ಮಹಾ ಮಹೋತ್ಸವವನ್ನು ಅನುವಾದ ಭಾವಾರ್ಥ ಶೀಲ ಪ್ರಭುಪಾದರಿಂದ ಶೀಲ ಪ್ರಭುಪಾದರಿಗೆ ಜಯವಾಗಲಿ. ಅತ್ಯಂತ ಶಕ್ತಿಶಾಲಿಯಾದ ಸ್ವರ್ಗಾಧಿಪತಿ ದೇವೇಂದ್ರನು ಇದನ್ನು ನೋಡಿ ಪೃಥು ಮಹಾರಾಜನು ಕಾಮ್ಯ ಕರ್ಮಗಳಲ್ಲಿ ತನ್ನನ್ನು ಮೀರಿಸಿ ಬಿಡುತ್ತಾನೆ ಎಂದು ಆಲೋಚಿಸಿದನು. ಹೀಗೆ ಇಂದ್ರನು ಪೃಥು ಮಹಾರಾಜನು ಕೈಗೊಂಡ ಶ್ರೇಷ್ಠ ಯಜ್ಞ ಯಾಗಾದಿಗಳನ್ನು ಸಹಿಸದಾದನು. ಅತ್ಯಂತ ಶಕ್ತಿಶಾಲಿಯಾದ ಸ್ವರ್ಗಾಧಿಪತಿ ದೇವೇಂದ್ರನು ಇದನ್ನು ನೋಡಿ ಪೃಥು ಮಹಾರಾಜನು ಕಾಮ್ಯ ಕರ್ಮಗಳಲ್ಲಿ ತನ್ನನ್ನು ಮೀರಿಸಿ ಬಿಡುತ್ತಾನೆ ಎಂದು ಆಲೋಚಿಸಿದನು. ಹೀಗೆ ಇಂದ್ರನು ಪೃಥು ಮಹಾರಾಜನು ಕೈಗೊಂಡ ಯಜ್ಞ ಯಾಗಾದಿಗಳನ್ನು ಸಹಿಸದಾದನು. ಭಾವಾರ್ಥ ರತ್ನ ಮಾತಾಜಿ ಓದ್ತೀರಾ? ಓದ್ತೀನಿ ಮಾತಾಜಿ. ನೀವಲ್ಲ ಮಾತಾಜಿ, ಇನ್ನೊಬ್ರು ರತ್ನ ಅಂತೇಳಿ ಬರೀ ರತ್ನ ಅಂತೇಳಿ ಕೊಟ್ಟಿದ್ದಾರೆ ನೋಡಿ. ಹರೇ ಕೃಷ್ಣ. ಓಕೆ, ಶೋಭಾ ಎಲ್ ಮಾತಾಜಿ ಓದಿ. ಹರೇ ಕೃಷ್ಣ. ಈ ಜಗತ್ತಿನಲ್ಲಿ ಸುಖ ಭೋಗಗಳನ್ನು ಅನುಭವಿಸುವವನು ಅಥವಾ ಐಹಿಕ ಪ್ರಕೃತಿಯ ಮೇಲೆ ಆಳ್ವಿಕೆ ನಡೆಸ ಬಯಸುವವನು ಇತರರ ಬಗೆಗೆ ಅಸಹ್ಯ ಪಡುತ್ತಾನೆ. ಸ್ವರ್ಗಲೋಕದ ಅಧಿಪತಿಯಾದ ಇಂದ್ರನ ವ್ಯಕ್ತಿತ್ವದಲ್ಲೂ ಈ ಮಾತ್ಸರ್ಯವು ಕಂಡುಬರುತ್ತದೆ. ಅಪೌರುಷೇಯ ಧರ್ಮಗ್ರಂಥಗಳಿಂದ ತಿಳಿದಿರುವಂತೆ ಹಿಂದೆಯೂ ದೇವೇಂದ್ರನು ಹೀಗೆ ಅನೇಕರ ಬಗೆಗೆ ಮತ್ಸರ ತಾಳಿದುದುಂಟು. ವಿಶೇಷವಾಗಿ ಶ್ರೇಷ್ಠ ಕಾಮ್ಯ ಕರ್ಮಗಳ ಮತ್ತು ಯೋಗ ಸಿದ್ಧಿಗಳ ವಿಚಾರವಾಗಿ ಅವನಿಗೆ ಅಸೂಯೆ. ನಿಜವಾಗಿ ಅವನು ಅವುಗಳನ್ನು ಸಹಿಸಬಲ್ಲ ಮತ್ತು ಅವುಗಳನ್ನು ಆಳುಗೆಡೆಯಲು ಬಯಸಿದನು. ಮಹಾಯಾಗಗಳನ್ನು ಆಚರಿಸುವವರು ಯೋಗ ಸಿದ್ಧಿಯನ್ನು ಪಡೆದು ಅದರ ಬಲದಿಂದ ತನ್ನ ಸ್ಥಾನವನ್ನು ಆಕ್ರಮಿಸಿಕೊಂಡು ಬಿಡಬಹುದು ಎಂಬ ಭೀತಿ ಅವನ ಮತ್ಸರಕ್ಕೆ ಕಾರಣವಾಗಿತ್ತು. ಈ ಪ್ರಪಂಚದಲ್ಲಿ ಒಬ್ಬನ ಪ್ರಗತಿಯನ್ನು ಇನ್ನೊಬ್ಬನು ಸಹಿಸುವುದಿಲ್ಲವಾದುದರಿಂದ ಪ್ರತಿಯೊಬ್ಬನನ್ನು ಮತ್ಸರ ಎಂದೇ ಕರೆಯಲಾಗುತ್ತದೆ. ಶ್ರೀಮದ್ ಭಾಗವತದ ಪ್ರಾರಂಭದಲ್ಲಿ ಶ್ರೀಮದ್ ಭಾಗವತವಿರುವುದು ಯಾರು ಸಂಪೂರ್ಣ ನಿರ್ಮತ್ಸರರಾಗಿದ್ದಾರೆಯೋ ಅಸೂಯೆ ಎಂಬುದು ಇಲ್ಲದವರು ಅವರಿಗೋಸ್ಕರವಾಗಿ ಎಂದು ಹೇಳಿದೆ. ಬೇರೆ ಮಾತುಗಳಲ್ಲಿ ಹೇಳುವುದಾದರೆ ಮಾತ್ಸರ್ಯದ ಮಾಲಿನ್ಯವನ್ನು ಕಳೆದುಕೊಳ್ಳದೆ ವ್ಯಕ್ತಿಯು ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರಿಯಲಾರನು. ಕೃಷ್ಣ ಪ್ರಜ್ಞೆಯಲ್ಲಿ ಒಬ್ಬನು ಮತ್ತೊಬ್ಬನನ್ನು ಮೀರಿಸಬಹುದು. ಹಾಗಾದಾಗ ಹಿಂದುಳಿದ ಭಕ್ತನು ಮುಂದುವರಿದ ಭಕ್ತನು ಪ್ರಗತಿ ಸಾಧಿಸುವುದರಲ್ಲಿ ಎಷ್ಟು ಭಾಗ್ಯಶಾಲಿಯಾಗಿದ್ದಾನೆ ಎಂದು ಯೋಚಿಸುತ್ತಾನೆ. ಹೀಗೆ ನಿರ್ಮತ್ಸರವೇ ವೈಕುಂಠ ವೈಶಿಷ್ಟ್ಯ ವ್ಯಕ್ತಿಯು ತನ್ನ ಸ್ಪರ್ಧೆಯನ್ನು ಕುರಿತು ಅಸೂಯೆ ಪಟ್ಟರೆ ಅದು ಪ್ರಾಪಂಚಿಕ ಭೌತಿಕ ಜಗತ್ತಿಗೆಂದು ನೇಮಿತರಾದ ದೇವತೆಗಳು ಆದವರಲ್ಲ. ಹರೇ ಕೃಷ್ಣ. ಹರೇ ಕೃಷ್ಣ. ಶಕುಂತಳಾ ಮಾತಾಜಿ ಮ್ಯೂಟ್ ಮಾಡ್ಕೊಳ್ಳಿ. ಆಯ್ತಾ? ನೀರ್ತೆ ಚೆನ್ನಾಗಿ. ಸರಿಯಪ್ಪ. ಹರೇ ಕೃಷ್ಣ. ಇಲ್ಲಿ ಈ ಭಾವಾರ್ಥದಲ್ಲಿ ಮತ್ತೆ ಅನುವಾದದಲ್ಲಿ ದೇವೇಂದ್ರ ಈಗ ಇಲ್ಲಿ 100 ಯಾಗ ಮಾಡ್ತಾರೆ ಅಂತೇಳಿ ಪೃಥು ಮಹಾರಾಜ ಆ
ಮಾಡಿ ನನ್ನನ್ನೇ ಮೀರಿಸಿ ಬಿಡ್ತಾನಲ್ಲ ಅಂತೇಳಿ ದೇವೇಂದ್ರನಿಗೆ, ಸ್ವರ್ಗಾಧಿಪತಿ ದೇವೇಂದ್ರ ಇದನ್ನು ನೋಡಿ ಅವನು ಆಲೋಚನೆ ಮಾಡ್ತಾನೆ. ಋತು ಮಹಾರಾಜ ಈಗ ಕೈಗೊಂಡಂತಹ ಈ ಶ್ರೇಷ್ಠ ಯಾಗಾದಿಗಳಿಗೆ ಅವನಿಗೆ ಸಹಿಸ್ಲಿಕ್ಕೆ ಆಗುದಿಲ್ಲ. ಯಾರಿಗೆ? ದೇವೇಂದ್ರನಿಗೆ, ಇಂದ್ರನಿಗೆ. ಅಂದ್ರೆ ಈ ಜಗತ್ತಿನಲ್ಲಿ ಈ ಸುಖಭೋಗಗಳನ್ನು ಅನುಭವಿಸಿ ಬಯಸುವವನು ಮತ್ತೆ ಐಹಿಕ ಪ್ರಕೃತಿಯ ಮೇಲೆ ಆಳ್ವಿಕೆ ನಡೆಸುವ ಬಯಸುವವನು ಅವನು ಯಾವಾಗ್ಲೂ ಬೇರೆಯವರ ಬಗ್ಗೆ ಅಸೂಯೆಯನ್ನು ಪಡ್ತಾ ಇರ್ತಾನೆ. ಹಾಗೆ ಇಲ್ಲಿ ಸ್ವರ್ಗಲೋಕದ ಅಧಿಪತಿಯಾದ ಇಂದ್ರ, ಅವನ ವ್ಯಕ್ತಿತ್ವದಲ್ಲಿ ಕೂಡ ಮಾತ್ಸರ್ಯ ಇದೆ, ಮತ್ಸರ ಅಂತೂ ತುಂಬಿ ಹೋಗಿದೆ. ಈ ಅಪೌರುಷೇಯ ಧರ್ಮ ಗ್ರಂಥಗಳಲ್ಲಿ ಅದರಿಂದ ತಿಳಿದು ಬಂದಂತೆ ಹಿಂದೆ ದೇವೇಂದ್ರನು ಹೀಗೆ ಅನೇಕರ ಬಗೆಗೆ ಅವನು ಮತ್ಸರ ಇದೆ ಉಂಟು. ವಿಶೇಷವಾಗಿ ಶ್ರೇಷ್ಠ ಕಾರ್ಯಕ್ರಮಗಳ ಮತ್ತು ಯೋಗ ಶ್ರದ್ಧೆಗಳ ವಿಚಾರವಾಗಿ ಅವನಿಗೆ ತುಂಬಾ ಅಸೂಯೆ. ಯಾರಿಗೆ? ಇಂದ್ರನಿಗೆ. ಯಾಕೆ? ಅವನು ಇವುಗಳನ್ನೆಲ್ಲ ಸಹಿಸುವುದಿಲ್ಲ. ನಿಜವಾಗಿ ಕೂಡ ಇವುಗಳನ್ನು ಅವನು ಇಂದ್ರ ಸಹಿಸಲಿಲ್ಲ. ಯಾಕಂದ್ರೆ ಅವುಗಳನ್ನು ಹಾಲುಗೆಡಬೇಕು ಅಂತೇಳಿ ಬಯಸ್ತಾನೆ. ಈಗ ಮಹಾಯಾಗಗಳನ್ನು ಆಚರಿಸುವವರೆಲ್ಲ ಯೋಗ ಸಿದ್ಧಿಯನ್ನು ಪಡೆದು ಅದರ ಬಲದಿಂದ ತನ್ನ ಸ್ಥಾನವನ್ನು ತಾನು ಆಕ್ರಮಿಸಿಕೊಂಡು ಬಿಡಬಹುದು ಎಂಬುದು ಅವನದು ಒಂದು ಭೀತಿ. ಅಂದ್ರೆ ಅವನ ಸ್ಥಾನವನ್ನು ಯಾರಾದರೂ ಆಕ್ರಮಿಸಿಕೊಳ್ತಾರಾ ಎಂಬ ಒಂದು ಭೀತಿ ಇಂದ್ರನಿಗೆ. ಈಗ ಇದೇ ಅವನಿಗೆ ಮತ್ಸರಕ್ಕೆ ಕಾರಣವಾಗಿದೆ. ಇಲ್ಲಿ ಪ್ರಪಂಚದಲ್ಲಿ ಕೂಡ ಹಾಗೆ ಒಬ್ಬ ವ್ಯಕ್ತಿ ತುಂಬಾ ಪ್ರಗತಿ ಹೊಂದಿದ್ರೆ ಇನ್ನೊಬ್ಬ ವ್ಯಕ್ತಿ ಅದನ್ನು ಸಹಿಸುವುದಿಲ್ಲ. ಪ್ರತಿಯೊಬ್ಬನಿಗೂ ಕೂಡ ಮತ್ಸರ ಎಂಬುದು ಇದ್ದೇ ಇದೆ. ಶ್ರೀಮದ್ ಭಾಗವತದಲ್ಲಿ ಪ್ರಾರಂಭದಲ್ಲೇ ಶ್ರೀಮದ್ ಭಾಗವತವಿರುವುದು ಯಾರು ಸಂಪೂರ್ಣ ನಿರ್ಮಸ್ತರಾಗಿದ್ದಾರೆ ಅಂದ್ರೆ ಅಸೂಯೆ ಇಲ್ಲದ ಅವರಿಗೆ, ಅಸೂಯೆ ಎಂಬುದೇ ಇಲ್ಲದವರು ಅವರಿಗೋಸ್ಕರ ಅಂತ ಹೇಳಿ ಇದೆ ಹೇಳಿದ್ದಾರೆ. ಅಲ್ಲಿ ಬೇರೆ ಮಾತುಗಳಲ್ಲಿ ಹೇಳುವುದಾದ್ರೆ ಈ ಮಾತ್ಸರ್ಯದ ಮಾಲಿನ್ಯವನ್ನು ಕಳೆದುಕೊಳ್ಳದೆ ವ್ಯಕ್ತಿ ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರಿಲಿಕ್ಕೆ ಆಗುವುದಿಲ್ಲ. ಮಾತ್ಸರ್ಯ ಕಡಿಮೆ ಆದ್ರೇನೆ ನಮ್ಗೆ ಈ ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರಿಲಿಕ್ಕೆ ಸಾಧ್ಯ ಅಂತ ಹೇಳಿ. ಹಾಗೆ ಈಗ ಕೃಷ್ಣ ಪ್ರಜ್ಞೆಯಲ್ಲಿ ಕೂಡ ಒಬ್ಬನು ಇನ್ನೊಬ್ಬನನ್ನು ಎಂತ ಓಟದಲ್ಲಿ ರನ್ನಿಂಗ್ ರೇಸ್ ಹೇಗಿರ್ತದೆ ಹಾಗೆ ಅವನನ್ನು ಮತ್ತೊಬ್ಬ ಓಡಿಸಿ ಮುಂದೆ ಬರ್ತಾನೆ, ಹಾಗೆ ಮೀರಿಸಬಹುದು ಅವನಿಗೆ. ಆಗ ಹಿಂದುಳಿದ ಯಾವುದೇ ಭಕ್ತ ಇದ್ರೆ ಅವನು ಮುಂದುವರಿದ ಭಕ್ತನ ಭಕ್ತಿ ಸೇವೆಯಲ್ಲಿ ಅದರಲ್ಲಿ ಅವನು ಪ್ರಗತಿ ಸಾಧಿಸುವುದರಲ್ಲಿ ಅವನು ನಿಜವಾಗಿ ಕೂಡ ಭಾಗ್ಯಶಾಲಿ ಆಗ್ತಾನೆ ಅಂತೇಳಿ ಅವನು ಯೋಚಿಸ್ತಾನೆ. ಈ ನಿರ್ಮತ್ಸರ ಅಂದ್ರೆ ಈ ಮತ್ಸರ ಏನಿದೆಯೋ ಇದೇ ವೈಕುಂಠದ ವೈಶಿಷ್ಟ್ಯ. ನಿರ್ಮತ್ಸರವೇ ಇರಬಾರದು, ಅಸೂಯೆ ಎಂಬುದೇ ಇಲ್ಲದಿರುವುದೇ ವೈಕುಂಠದ ಒಂದು ವೈಶಿಷ್ಟ್ಯ. ವ್ಯಕ್ತಿ ತನ್ನ ಸ್ಪರ್ಧೆಯನ್ನು ಕುರಿತು ಅಸೂಯೆ ಪಟ್ರೆ ಅದು ಪ್ರಾಪಂಚಿಕವಾಗಿ ಇದ್ದದ್ದು. ಭೌತ ಜಗತ್ತಿಗೆಂದು ನಿಯಮಿತರಾದ ದೇವತೆಗಳು ಕೂಡ ಈ ಮತ್ಸರದಿಂದ ಹೊರತಾದದ್ದು ಅಲ್ಲ. ಯಾಕಂದ್ರೆ ಇಲ್ಲಿ ದೇವತೆಗಳಾದ ಇಂದ್ರನೇ ಮತ್ಸರದಿಂದ ತನ್ನ ಈ ಸ್ವರ್ಗಾಧಿಪತಿಯನ್ನು ಯಾರಾದ್ರೂ ಎಳೆದುಕೊಳ್ತಾರ ಅಂತೇಳಿ ಎಷ್ಟೋ ಅವನು ಯಾಗಗಳನ್ನು ಕೆಡಿಸಿದ್ದು ಇದೆ. ಅದೇ ರೀತಿ ಈಗ ಪೃಥು ಮಹಾರಾಜ 100 ಯಾಗಗಳನ್ನು ಅದು ಅಷ್ಟು ಇದ್ರಲ್ಲಿ ಮಾಡ್ತಾನೆ ಅಂತ ಹೇಳುವಾಗ ಇವನಿಗೆ ಒಂಥರ ಮತ್ಸರ, ಏನ್ ಮಾಡ್ಬೇಕು ಅಂತೇಳಿ ಸಹಿಸ್ಲಿಕ್ಕೆ ಆಗುದಿಲ್ಲ ಅವನಿಗೆ, ಇಂದ್ರನಿಗೆ. ಈ ಮಹಾಯಾಗವನ್ನು ಅಂತ ಯೋಗ ಸಿದ್ಧಿಯನ್ನು ಪಡೆದ ನಂತರ ತನ್ನ ಸ್ಥಾನವನ್ನು ಅವನು ಆಕ್ರಮಿಸಿಕೊಳ್ತಾನೆ ಎಂಬ ಒಂದು ಭಯನೇ ಯಾರಿಗಿತ್ತು? ದೇವೇಂದ್ರನಿಗೆ ಇತ್ತು. ಅಂದ್ರೆ ದೇವೇಂದ್ರ ಎಲ್ಲಾ ಇದ್ರಲ್ಲಿ ಕೂಡ ಯಾಗ ಯಾರು ಜಾಸ್ತಿ ಮಾಡ್ತಾರೆ ಅಂತ ಹೇಳುವಾಗ ಅಲ್ಲಿ ಬಂದೇ ಬರ್ತಾನೆ, ಏನಾದ್ರೂ ಒಂದು ಮಾಡ್ತಾನೆ, ಸಹಿಸ್ಲಿಕ್ಕೆ ಆಗುದಿಲ್ಲ ಅವನಿಗೆ. ಹಾಗೆ ನಮ್ಮ ಶ್ರೀಮದ್ ಭಾಗವತದಲ್ಲಿ ಇದೆ. ಭಾಗವತ ಇರುವುದು ಯಾಕೆ ಅಂತ ಹೇಳಿದ್ರೆ ಅದು ನಮ್ಗೆ ಮತ್ಸರವೆಂಬುದು ಇರಬಾರ್ದು ಎಂಬ ಒಂದು ಕಾರಣಕ್ಕಾಗಿ. ಅಸೂಯೆ ಅಂದ್ರೆ ಒಬ್ಬರ ಪ್ರಗತಿಯನ್ನು ಇನ್ನೊಬ್ಬರು ನೋಡುವಾಗ ಅಸೂಯೆ ಪಡಬಾರದು ಎನ್ನುವ ಉದ್ದೇಶಕ್ಕಾಗಿ ಇದು ಇರುವುದು ಅಂತೇಳಿ ಗೊತ್ತಾಯ್ತು. ನಾವು ಇದನ್ನೆಲ್ಲ ಬಿಟ್ಟು ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರಿಬೇಕು ಅಂತ ಹೇಳಿ
ಇಲ್ಲಿ ಹೇಳ್ತಾರೆ ಈ ಮತ್ಸರ ಒಂದು ಇದ್ರೆ ಖಂಡಿತ ನಾವು ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರಿಯಲಿಕ್ಕೆ ಆಗುವುದಿಲ್ಲ. ಮುಂದುವರಿಬಹುದಾ? ಹರೇ ಕೃಷ್ಣ. ಇಲ್ಲ ಮಾತಾಜಿ, ಇಲ್ಲ. ಖಂಡಿತವಾಗಿ ಮತ್ಸರವನ್ನು ನಾವು ಬಿಡ್ಬೇಕು. ಹೇಗೆ ಬಿಡುದು? ಮತ್ಸರ ಇಲ್ಲದವರು ಯಾರಾದ್ರೂ ಇದ್ದಾರೆಯಾ ಈ ಸಂಘದಲ್ಲಿ? ಇಲ್ಲ ಮಾತಾಜಿ, ಅವರು ಇಲ್ಲ. ಇದ್ದೇ ಇದೆ ಅಲ್ಲ, ಎಲ್ಲಾ ಕಡೆ ಇದೆ ಅದು ಮತ್ಸರ. ಹರೇ ಕೃಷ್ಣ. ಇನ್ನೇನಾದ್ರೂ ಪಾಯಿಂಟ್ ಸೇರಿಸಬಹುದು? ಅಂತೂ ಇಲ್ಲಿ ಹೇಳುದೇನು, ನಾವು ಮತ್ಸರವನ್ನು ಬಿಡ್ಬೇಕು. ನಮ್ಮಲ್ಲಿ ಆ ಮತ್ಸರ, ಅಸೂಯೆ ಅದೆಲ್ಲ ತುಂಬಿ ಹೋಗಿದೆ. ಇನ್ನೊಬ್ಬರ ಪ್ರಗತಿಯನ್ನು ನೋಡಿದ್ರೆ ಆಗೋದಿಲ್ಲ. ಅದನ್ನ ನಾವು ಬಿಡ್ಬೇಕು. ಅದನ್ನ ಬಿಟ್ಟು ನಾವು ಕೃಷ್ಣ ಪ್ರಜ್ಞೆಯಲ್ಲ ಮುಂದುವರಿಬೇಕು. ಈ ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರಿದಾಗ ಈ ಅಸೂಯೆ, ಮತ್ಸರ ತನ್ನಿಂತಾನೇ ಮಾಯವಾಗಿ ಹೋಗ್ತದೆ. ಕಾಮ, ಕ್ರೋಧ, ಮದ, ಮತ್ಸರ ಎಲ್ಲ ಬಿಡ್ಬೇಕು. ಹರೇ ಕೃಷ್ಣ. ಶಕುಂತಳ ಮಾತಾಜಿ ಏನಾದ್ರೂ ಹೇಳುದಿದೆಯಾ? ಮುರಳೀಧರ್ ಪ್ರಭುಜಿ. ಇಂದ್ರ ದೇವಾದಿ ದೇವ ಅಲ್ವಾ? ದೇವಾದಿ ದೇವ, ದೇವತೆಗಳ ರಾಜ. ಅವನಿಗೆ ಮತ್ಸರ ಇದೆ ಅಂದ್ರೆ ನಾವ್ ಹೇಗೆ ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತದೆ ಮಾತಾಜಿ? ನಮ್ಗೆ ಮತ್ಸರ ಇದ್ದೇ ಇರ್ತದೆ ಅಲ್ವಾ? ಹೌದು. ಅದಕ್ಕೆ ಅವನದೇ ಉದಾಹರಣೆ ಕೊಟ್ಟಿದ್ದಾರೆ. ಅವನಿಗೆ ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ಲಿಲ್ಲ, ಇನ್ನು ನಾವೇನ್ ಮಾಡುದು? ನಮ್ಮಂತವರಿಗೆ ಇದ್ದೇ ಇರ್ತದೆ. ಆಸೆ ಇದ್ಮೇಲೆ ಅವನಿಗೆ ಏನೋ ಇರ್ಬೇಕು, ಆಸೆ ಇದ್ಮೇಲೆ ಮತ್ಸರ ಭಗವಂತನ ಇದರಿಂದ ಇರ್ಬೇಕು. ಆಸೆ ಇದ್ಮೇಲೆ ಮತ್ಸರ ಇದ್ದೇ ಇರುತ್ತೆ. ಗೌರಿ ಪ್ರಿಯ ಮಾತಾಜಿ ಏನಾದ್ರೂ ಹೇಳಲಿಕ್ಕೆ ಇದೆಯಾ? ಜಯಂತಿ ಮಾತಾಜಿ ಏನಾದ್ರೂ ಹೇಳುದಿದ್ರೆ ಹೇಳ್ಬಹುದು. ಮುರಳೀಧರ್ ಪ್ರಭುಜಿ. ಒಬ್ರು ನೋಡಿ ಒಬ್ರು ಒಬ್ರು ಚೆನ್ನಾಗಿದ್ರೆ ಒಬ್ರು ಮೇಲ್ ಬಂದ್ರೆ ಅದ್ ನೋಡಿ ಸಹಿಸಲಾರ್ದವ್ರು ಮತ್ಸರ ಅಂತ ಹೇಳ್ತಾರೆ. ಮತ್ತೆ ಆ ಮತ್ಸರ ಬಿಡೋವರೆಗೂನು ನಾವು ಭಕ್ತಿಲಿ ಇರಕ್ಕೆ ಸಾಧ್ಯ ಆಗಲ್ಲ ಅಂತ ಹೇಳ್ತಾರೆ ಮಾತಾಜಿ. ಆದ್ರೂ ನಾವು ತೋರ್ಪಡಿಕೆಗಾದ್ರೂ ಕಡಿಮೆ ಮಾಡ್ತೇವೆ, ಮತ್ತೆ ಪುನಃ ಅದೇ ನಾಯಿ ಬಾಲ ಡೊಂಕೆದಾಗೆ ಮತ್ಸರ ಇರ್ತದೆ. ಅಲ್ಲ, ಈ ಕ್ಷಣ ಚೆನ್ನಾಗಿರ್ತೀವಿ, ಆಮೇಲೆ ಮತ್ತೆ ಅದೇ. ಈಗ ನಾವು ಈಗ ಓದುವಾಗ ಹೌದು ಮುಂದೆ ಯಾವ್ದು ಅಸೂಯೆ ಪಡ್ಬಾರ್ದು ಯಾರೊಂದು ವಿಷಯ ಅಂತ ಹೇಳಿ ಎಣಿಸ್ಕೊಳ್ತೇವೆ. ಮತ್ತೆ ಪುನಃ ನಾವು ಮಾಡುದು ಇದೆ. ಆಸೆ ಜಾಸ್ತಿ ಇದ್ದಷ್ಟು ಮತ್ಸರ ಜಾಸ್ತಿ ಇರುತ್ತೆ. ಅದೇ ಸೇಮ್. ಭಕ್ತಿಯಲ್ಲಿ ಕೃಷ್ಣ ಪ್ರಜ್ಞೆ ಮುಂದುವರೆದ್ರೆ ಕೃಷ್ಣ ಪ್ರಜ್ಞೆಯಲ್ಲಿ ಒಬ್ಬನು ಮತ್ತೊಬ್ಬನು ಮೀರಿಸ್ಬೇಕು. ಅವಾಗ್ಲೇನೆ ಅದು ಒಂದು ಇದಿರುತ್ತೆ ಅನ್ನೋದೊಂದು ಬರುತ್ತೆ. ಅದ್ರಲ್ಲೂ ಇದ್ ಬರುತ್ತಲ್ಲ ಮಾತಾಜಿ, ಮತ್ಸರ ಬರುತ್ತಲ್ಲ. ಮೊನ್ನೆ ಬಂದಿದೆ ನೋಡ, ಆಗ್ಲಾ ಎಷ್ಟ್ ಚೆನ್ನಾಗ ಇದ್ ಮಾಡ್ತಾರೆ, ಎಷ್ಟೊಂದು ಇದ್ ಮಾಡ್ತಾರೆ ಅಂತ. ಅದಕ್ಕೂ ಆ ಭಕ್ತರಲ್ಲೂ ಇದೆಯಲ್ಲ ಮತ್ಸರ. ಭಕ್ತರಲ್ಲೂ ಕೂಡ ಇದೆ ಮಾತಾಜಿ. ದೇವೇಂದ್ರನಲ್ಲಿ ಇರುವಾಗ ಎಲ್ಲ ಭಕ್ತರಲ್ಲಿ ಕೂಡ ಇರುತ್ತೆ. ಅದು ಇದೆ. ಅದೇ ಮೊನ್ನೆ ಬಂದ್ರು ಆಗ್ಲೇ ನೋಡಿ ಎಷ್ಟ್ ಚೆನ್ನಾಗಿ ಇದ್ ಮಾಡ್ತಾರೆ, ಎಲ್ಲ ಅವ್ರನ್ನೇ ಇದ್ ಮಾಡ್ತಾರೆ ಅನ್ನೋದೆಲ್ಲ ಒಳಗಡೆನೆ ಬರುತ್ತಲ್ಲ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ, ಆಕ್ಚುಲಿ ಇಲ್ಲಿ ಮತ್ಸರ ಕರೆಕ್ಟ್ ಇದೆ, ಆದ್ರೆ ಅವನಿಗೆ ಹೆದರಿಕೆ ಆಗುದು ಅಷ್ಟೇ. ಹೆದರಿಕೆಯಿಂದ ಅವನು ಜಾಸ್ತಿಯಾಗಿ ಮಾಡುದು. ಯಾಕಂತ ಹೇಳಿದ್ರೆ ಅವನದು ಪಟ್ಟ ಹೋಗ್ತದೆ ಅಂತ ಹೇಳ್ಕೊಂಡು, ಮತ್ತೆ ಹೌದು ಪಟ್ಟ ಹೋಗ್ತದೆ ಅಂತ ಹೇಳಿ ಮಾಡ್ತಾನೆ ಅವನು. ಯಾಕಂತ ಹೇಳಿದ್ರೆ ಪದವಿ ಹೋಗ್ಬಿಡುತ್ತೆ ಅಂತ. ಹೌದು, ಅವನದು ಹೆಚ್ಚಾರು ಪ್ರತಿ ಮಹಾರಾಜ ತಗೊಳ್ತಾರೆ ಅಂತ ಹೇಳ್ಕೊಂಡು ಅವನಿಗೆ ಹೆದರಿಕೆ ಇಂಪಾರ್ಟೆಂಟ್. ಅದು ಒಂದು 50-60% ಅವನಿಗೆ ಹೆದರಿಕೆಯಿಂದ ಅವನು ಹೋಗಿ ಇದು ಮಾಡುದು, ಯಾಗವನ್ನು ಅಡಚಣೆ ಮಾಡುದು, ಹಾಳು ಮಾಡ್ಲಿಕ್ಕೆ ಹೋಗ್ತಾನೆ. ಹಾಗೆ ಹೇಳ್ಬೋದು. ಯಾಕಂದ್ರೆ ಅವನಿಗೆ ಮತ್ಸರ ಅಂತ ಹೇಳಿದ್ರೆ ಅಷ್ಟು ಬರುದಿಲ್ಲ ಇಲ್ಲಿ. ಅಂದ್ರೆ ಒಂದು 100% ಏನ್ ಮತ್ಸರ ಅಂತ ಅಲ್ಲ ಅವನಿಗೆ ಹೆದರಿಕೆಯಲ್ಲಿ ಅವನಿಗೆ ಇದ್ ಮಾಡ್ಲಿಕ್ಕೆ ಹೋಗ್ತಾನೆ. ಅಂದ್ರೆ ಅವನಿಗೆ ಅವನ ಪಟ್ಟ ಹೋಗ್ತದೆ ಅಂತ ಹೇಳಿ. ಹೌದು, ಅಸೂಯೆ ರಾಜಕೀಯದವರು ಮಾಡ್ತಾರಲ್ಲ. ಅವ್ರು ಕೊಟ್ಟಿದ್ದಾರೆ ಪ್ರಭುಪಾದ ಅಸೂಯೆ ಅಂತ. ಆದ್ರೆ ಇಲ್ಲಿ ನೋಡ್ಲಿಕ್ಕೆ ಹೋದ್ರೆ ಅಸೂಯೆ ಸಹ ಇರ್ತದೆ. ಆದ್ರೆ ಅವನಿಗೆ ಜಾಸ್ತಿಯಾಗಿ ಹೆದರಿಕೆಯಲ್ಲಿ ಓಡುದವನು. ಹೆದರಿಕೆಯಲ್ಲಿ ಅವನು ಇದ್ ಮಾಡ್ಲಿಕ್ಕೆ ಹೋಗುದು, ಎಂತ ಹಾಳು ಮಾಡ್ಲಿಕ್ಕೆ ಹೋಗ್ತಾನೆ ಅಷ್ಟೇ. ಹಾಗೆ ಅಂತ ನನ್ನ ಅಭಿಪ್ರಾಯ. ಹರೇ ಕೃಷ್ಣ ಮಾತಾಜಿ. ಅಲ್ಲ, ನಿಜವಾಗಿ ಹಾಗೆ ಇರ್ಬೋದು. ಯಾಕಂದ್ರೆ ಅವನಿಗೆ ಒಂದೇ ನನ್ನ ಸ್ವರ್ಗ ರಾಜ್ಯ ಅದು ಹೋಗ್ಬಾರ್ದು.
ಹೌದು ಸ್ವರ್ಗಲೋಕ ನನ್ಗೆ ಇರ್ಬೇಕು ಎಂಬ ಆಸೆ. ಇನ್ನು ಇವರು ಯಾಗ ಮಾಡಿ ನನ್ನ ಸ್ವರ್ಗಲೋಕವನ್ನು ಕೂಡ ತೆಗೆದುಕೊಳ್ತಾರೆ ಎನ್ನುವ ಮತ್ತೆ ಒಂದು ಯಾರೇ ಅವನು ಆಗ್ಲಿ ಎಲ್ಲಾರ್ದು ಹಂಗೆ ಇದ್ ಮಾಡ್ತಾನಲ್ಲ ಯಾರೇ ಮಾತಾಜಿ ಆಗ್ಲಿ ಇಂದ್ರ. ಹೆದರಿಕೆ ಇರುವಾಗ ಜಾಸ್ತಿ ತಪ್ಪು ಮಾಡುವವ್ರು ಯಾರ್ಸ ಆಗ್ಲಿ ಮನುಷ್ಯರೇ ಆಗ್ಲಿ, ಹೆದರಿಕೆ ಇದ್ರೆ ಅವ್ರು ಜಾಸ್ತಿ ತಪ್ಪು ಮಾಡಿಬಿಡ್ತಾರೆ. ಅವ್ರಿಗೆ ಏನ್ ಮಾಡ್ಬೇಕಂತ ಗೊತ್ತಾಗುದಿಲ್ಲ ಹೌದು. ಅಲ್ವಾ? ಯಾಕಂತ ಹೇಳಿದ್ರೆ ನನಗೆ ಅದು ಸಿಗ್ತಾ ಇಲ್ಲ ಇನ್ನೊಂದು, ಮತ್ತೆ ನನ್ಗೆ ಹೆದರಿಕೆ ಆಗ್ತಾ ಇದೆ. ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂತ ಅವ್ರಿಗೆ ಗೊತ್ತಿರುದಿಲ್ಲ. ಅಯ್ಯೋ ನನ್ನ ಈಗ ಪಟ್ಟ ಹೋಗ್ತಾ ಇದೆ ಅಲ್ವಾ, ನಾನೇನಾದ್ರೆ ಕೆಟ್ಟದ್ದು ಮಾಡಿ ಆದ್ರೂ ನಾನು ಆ ಪಟ್ಟವನ್ನು ತಕೊಳ್ಬೇಕು, ಕೆಟ್ಟದಾಗಿ ಆದ್ರೂ ಮಾಡಿ ನಾನು ಅದನ್ನು ಸ್ಥಾನವನ್ನು ತಕೊಳ್ಬೇಕು. ಇಲ್ಲಾಂದ್ರೆ ಈಗ ಜಾಬ್ ಒಂದೇ ಇದ್ರಲ್ಲಿ ಜಾಬ್ ಅಲ್ಲಿ ಇರ್ತಾರೆ ಕೆಲ್ಸಕ್ಕೆ, ಈಗ ಇದ್ರಲ್ಲಿ ಯಾವ್ದ್ರಲ್ಲೇ ಆಗ್ಲಿ, ಆಫೀಸಲ್ಲಿ ಆಗ್ಲಿ, ಎಲ್ಲೇ ಆಗ್ಲಿ, ಅಲ್ಲಿ ಈಗ ಅದೇ ಪ್ರಾಬ್ಲಮ್ ಆಗೋದು. ಈಗ ಒಬ್ರು ಕರೆಕ್ಟ್ ಎಲ್ಲರೂ ಒಂದೇ ಟೈಮ್ಗೆ ಜಾಯಿನ್ ಆಗ್ತಾರೆ, ಒಂದ್ 4-5 ಜನ ಇವರು ಜನರು. ಅಲ್ಲಿ ಒಬ್ನಿಗೆ ಇದು ಕೊಡ್ತಾರೆ, ಏನ್ ಕೊಡ್ತಾರೆ, ಇನ್ಚಾರ್ಜ್ ಪ್ರಮೋಷನ್ ಬರುತ್ತೆ ಒಬ್ರಿಗೆ. ಪ್ರಮೋಷನ್ ಬರ್ತದೆ. ಆ ಪ್ರಮೋಷನ್ ಅನ್ನು ಹೇಗಾದ್ರೂ ಕಿತ್ತು ಕೆಳಗೆ ಹಾಕ್ಬೇಕು ಅಂತ ಹೇಳ್ಕೊಂಡು ಅವ್ರು ಇನ್ನೊಬ್ರು ಯಾರಾದ್ರೆ ಅದನ್ನು ಆಲೋಚನೆ ಮಾಡ್ತಾ ಇರ್ತಾರೆ. ಒಂದು ತನಗೆ ಸಿಗ್ಲಿಲ್ಲ ಅಂತ ಒಂದು ಅಸೂಯೆ ಆಗಿರ್ತದೆ, ಇನ್ನೊಂದು ಅಯ್ಯೋ ಅಲ್ಲಿ ಇದ್ದವರು ಯಾರು ಇರ್ತಾರಲ್ಲ ಮುಂಚೆ ಅವರಿಗೆ ಒಂಥರ ಹೆದರಿಕೆ, ಅವರು ಕೂಡ ಇವರೊಟ್ಟಿಗೆ ಜಾಯ್ನ್ ಆದಾಗೆ ಆಗ್ತದೆ. ಹರೇ ಕೃಷ್ಣ ಮಾತಾಜಿ. ತುಂಬಾ ಹಿಂದೆನು ಇಂದ್ರ ಎಲ್ಲಾರ್ದು 100 ಯಾಗ ಮಾಡಕ್ ಯಾರನ್ನು ಬಿಡೋದಿಲ್ಲ ಮಾತಾಜಿ. ಎಲ್ಲಾರ್ ಹೌದೌದು. ಮುಂದೆ ಎಲ್ಲಾರ ಯಾಗನೂ ಕೆಡಿಸ್ತಾ ಇರ್ತಾನೆ. 100 ಯಾಗ ಮಾಡಕ್ ಯಾರಿಗೂ ಬಿಡೋದೇ ಇಲ್ಲ. 99 ಮಾಡಿದ್ರುನು ಒಂದ್ರಲ್ಲಾದ್ರೂ ಇದ್ ಮಾಡಿ ಅದನ್ನ ಇದ್ ಮಾಡ್ತಾನೆ. ಅವನ್ ಪದವಿನೇ ಇರ್ಬೇಕು, ಇಂದ್ರ ಪದವಿ ನನಗೆ ಇರ್ಬೇಕು ಅಂತ. ಹೌದೌದು, ಪದವಿ ತನ್ಗೆ ಇರ್ಬೇಕು ಅಂತೇಳಿ ಇಂದ್ರಂದು ಒಂಥರ ಆಸೆ ಆಸೆ ಮತ್ತೆ ಒಂದು ಹೆದರಿಕೆ, ಅಸೂಯೆ ಎಲ್ಲ ಒಟ್ಟಿಗೆ ಇರ್ತದೆ. ಕೃಷ್ಣ. ನನ್ನ ಸ್ಥಾನ ಬೇರೆಯವರಿಗೆ ಹೋಗ್ಬಾರ್ದು ಎಂಬ ಒಂದು ಮನೋಭಾವ ಅವರ ಆಲೋಚನೆ. ಹರೇ ಕೃಷ್ಣ ಮಾತಾಜಿ. ಪ್ರಭುಜಿ ಯಾರೋ ಹೇಳ್ತಾ ಇದ್ರು, ನಾನ್ ಮಧ್ಯದಲ್ಲಿ ಡಿಸ್ಟರ್ಬ್ ಮಾಡಿದ್ದೆ, ಸಾರಿ ಪ್ರಭುಜಿ. ಹೇಳಿ ಪ್ರಭುಜಿ. ಇಲ್ಲಿ ಇವಾಗ ಇಂದ್ರನಿಗೆ ಸಹಿಸಕ್ಕಾಗ್ಲಿಲ್ಲ ಅಂತ ಹೇಳಿ, ಮತ್ತೆ ಇಂದ್ರನಿಗೆ ಕಂಟ್ರೋಲ್ ಮಾಡಕ್ಕಾಗ್ಲಿಲ್ಲ ನಮಗೆ ಹೇಗೆ ಅಂತ ಇಲ್ಲಿ ಒಂದು ಪ್ರಶ್ನೆ ಬರ್ತಾ ಇದ್ರೆ ವಿಚಾರ ಬರ್ತಾ ಇದೆ. ಆಕ್ಚುಲ್ ಆಗಿ ಸತ್ಸಂಗದಲ್ಲಿ ಕೆಲವು ಎಕ್ಸಾಂಪಲ್ ಬರ್ತಾ ಇದೆ ಯಾವ ರೀತಿ ಮಾಡ್ಬೇಕು ಅಂತ ಹೇಳಿ. ಈಗ ಅದು ಈ ಮತ್ಸರ ಅನ್ನೋದು ಮನೋವಿಕಾರ, ಮನಸ್ಸಿಗೆ ಉಂಟಾಗುವಂತ ವಿಕಾರ. ಇದೆಲ್ಲ 6 ದುರಿತಗಳು ಅಂತ ಹೇಳಿ, ಕಾಮ, ಕ್ರೋಧ, ಲೋಭ ಇದೆಲ್ಲ ಇರ್ತದೆ. ಅದಕ್ಕೆ ಒಂದು ಎಕ್ಸಾಂಪಲ್ ಏನ್ ಕೊಡ್ತಾರೆ ಅಂತಂದ್ರೆ, ಒಂದು ಮನೆಯಲ್ಲಿ ಒಂದು ಫ್ಯಾನ್ ತಿರುಗ್ತಾ ಇದೆ ಅಂತ ಇಟ್ಕೊಳ್ಳಿ. ಈಗ ಫ್ಯಾನ್ ಅನ್ನ ಆಫ್ ಮಾಡ್ಬೇಕು ಅಂತ ಒಬ್ಬರಿಗೆ ಅನ್ಸುತ್ತೆ. ಈಗ ನಾವೀಗ ಮತ್ಸರವನ್ನು ಬಿಟ್ಟುಬಿಡಿ, ಕೋಪ ಬಿಟ್ಟುಬಿಡಿ ಅಂತೆಲ್ಲ ನಾವು ಮಾತಾಡ್ತೀವಲ್ಲ, ಅದನ್ನ ಈ ಎಕ್ಸಾಂಪಲ್ ಅಲ್ಲಿ ಹೇಳೋದು ಹೇಗೆ ಅಂತಂದ್ರೆ, ಫ್ಯಾನ್ ಅನ್ನ ಆಫ್ ಮಾಡ್ಬೇಕಾದ್ರೆ ಒಂದು ಮೆಥಡ್ ಏನು ಅಂದ್ರೆ, ಮೊದಲು ಫ್ಯಾನ್ ಎಲ್ಲಿದೆ ನೋಡ್ಕೊಂಡು ಒಂದು ಟೇಬಲ್ ಹಾಕೋಬೇಕು. ಟೇಬಲ್ ಹಾಕೊಂಡು ಕೈಗೆಡ್ಸ ನೋಡ್ಬೇಕು. ಇಲ್ಲ ಅಂದ್ರೆ ಅದಕ್ಕೊಂದು ಚೇರ್ ಹಾಕೊಂಡು ಅದ್ರ ಮೇಲೆ ಒಂದು ಕೋಲ್ ಇಟ್ಕೊಂಡು ಅದನ್ನ ನಿಲ್ಲಿಸ್ಬೇಕು. ಇದು ಆ ಫ್ಯಾನ್ ಅನ್ನು ತಿರುಗ್ತಾ ಇರೋ ಫ್ಯಾನ್ ನಿಲ್ಲಿಸುವಂತ ಒಂದು ಪದ್ಧತಿ. ಆದ್ರೆ ಇನ್ನು ಸಣ್ಣ ಮಕ್ಕಳಿಗೆ ಗೊತ್ತಿದೆ ಈ ಫ್ಯಾನ್ ತಿರುಗ್ತಾ ಇರೋದು ಈ ಸ್ವಿಚ್ ಇಂದ ಅಂತ ಗೊತ್ತಿದೆ. ಹಾಗಾಗಿ ಸ್ವಿಚ್ ಆಫ್ ಮಾಡಿದ್ರೆ ಫ್ಯಾನ್ ಆಫ್ ಆಗ್ತದೆ. ಅದೇ ರೀತಿ ನಮ್ಮಲ್ಲಿ ಯಾವುದೇ ವಿಧವಾದಂತ ಮನೋವಿಕಾರಗಳು ಬಂದಾಗ ಅದು ಬರೀ ಪರಿಣಾಮ ಅಷ್ಟೇನೆ. ಫ್ಯಾನ್ ಏನು ತಿರುಗ್ತಾ ಅದನ್ನ ನಾವು ಕಂಟ್ರೋಲ್ ಮಾಡೋದ ಅವಶ್ಯಕತೆ ಇಲ್ಲ. ಕಂಟ್ರೋಲ್ ಮಾಡೋ ಯಾಕೆ ಅವಶ್ಯಕತೆ ಇಲ್ಲ ಅಂದ್ರೆ, ಅದು ಆಗ್ತಾ ಇರೋದು ಅಜ್ಞಾನದಿಂದ. ಕಾರಣ ಅಜ್ಞಾನ ಆಗಿರೋದ್ರಿಂದ ಅಜ್ಞಾನವನ್ನು ನಾವೇನಾದ್ರು ನಿವಾರಣೆ ಮಾಡೋಕ್ಕೆ ಪ್ರಯತ್ನ ಮಾಡಿದಾಗ ಆಗ ಏನ್ ಮಾಡ್ತಾರೆ ಅಂದ್ರೆ, ನಮ್ಮ ಕೃಷ್ಣ ಭಗವಂತರು ಅಂತರ್ಯಾಮಿ ಆಗಿರ್ತಾರೆ. ಯಾವಾಗ್ಲೂ ಅಂತರ್ಯಾಮಿ ಅಂತರಂಗದಲ್ಲಿ ಅಂತರ್ಯಾಮಿ ಅಂತ ಹೇಳಿ, ಆ ಮನಸ್ಸಿನ ಕೆಳಗಡೆ, ಮನಸ್ಸಿನ ಪೂರ್ತಿ ಕೆಳಗಡೆ ಅದಕ್ಕೆ ಅಂತರಾತ್ಮ ಅಂತ ಹೆಸರು. ಅದಕ್ಕೆ ಅಂತರಾತ್ಮದಲ್ಲಿ ಆ ಅಂತರ್ಯಾಮಿ ಆಗಿರ್ತಾರೆ. ಅವ್ರೇನ್ ಮಾಡ್ತಾರೆ ಅಂದ್ರೆ, ಅವರೇ ಅದನ್ನೆಲ್ಲ ನಿವಾರಣೆ ಮಾಡ್ಕೊಡ್ತಾರೆ. ಯಾರಿಗಾದ್ರೂ ನಮಗೆ ಕೋಪ, ತಾಪ, ಆಸೆ ಮತ್ತೆ ಇನ್ನೇನಾದ್ರೂ ಈ ತರ 6 ಕಲ್ಮಶಗಳನ್ನ ಬಿಡಬೇಕು ಅಂತಂದ್ರೆ ನಾವು ಬಿಡಕ್ ಹೋದ್ರೆ ಅದೇನು ಆಗೋದಿಲ್ಲ ಅದು. ಆದ್ರೆ ಅದಕ್ಕೆ ಕಾರಣವಾಗಿರೋ ಅಜ್ಞಾನವನ್ನ ನಾವು ನಿವಾರಣೆ ಮಾಡಕ್ ಸ್ವಲ್ಪ ಪ್ರಯತ್ನ ಮಾಡಿದ್ರೆ, ಕೃಷ್ಣ ಅಲ್ಲಿ ತೇಜಾವಂ ಸುಂದರತ ಮೃತ್ಯು ಸಂಸಾರ ಸಾಗರಾತ್ ಅಂತ ಹೇಳಿ ಒಂದು ಶ್ಲೋಕ ಹುಟ್ಟಿದ್ದಾರೆ ಭಗವಂತನಲ್ಲಿ. ಅಂದ್ರೆ ಯಾರು ನನ್ನ ಮನಸ್ಸಿನಲ್ಲಿ ಯಾವಾಗ್ಲೂ ನನ್ನನ್ನೇ ಇಟ್ಕೊಂಡು ಮಾಡ್ತಾ ಇದ್ರೆ ಅವರಿಗೆ ಎಲ್ಲಾ ವಿಧವಾದಂತಹ ದುರಿತಗಳನ್ನ ನಾನೇ ನಿವಾರಣೆ ಮಾಡ್ಕೊಳ್ತೀನಿ ಅಂತ ಹೇಳಿದ್ರೆ. ಹಾಗಾಗಿ ನಾವು ಈ ಏನಾದ್ರೂ ನಮ್ಮ ಕಲ್ಮಶಗಳು ಮತ್ತೆ ನಮ್ಮ ಏನು ಇಂಪ್ಯೂರಿಟೀಸ್ ಎಲ್ಲ ಬಿಡ್ಬೇಕಾದ್ರೆ ನಾವು ಕೃಷ್ಣನ ಮೊರೆ ಹೋಗ್ಬಿಟ್ರೆ, ಕೃಷ್ಣ ಅದನ್ನ ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾನೆ. ಇದು ನಮಗೆ ನೋಡ್ತಾ ಗೊತ್ತಾಗ್ತಾ ಹೋಗ್ತದೆ. ನೋಡಿ, ಯಾರ್ಯಾರು ಜ್ಞಾನಿಗಳಿದ್ದಾರೆ ಅವರೆಲ್ಲಾನು ಅವರಿಗೆ ಯಾವುದೇ ವಿಧಂತ ಒಂದು ಸ್ವಾರ್ಥ ಆಸೆಗಳು ಇರುವುದಿಲ್ಲ. ಯಾವ ಜ್ಞಾನಿಗಳು ಬೇಕಾದ್ರೆ ನೋಡಿ, ನಮ್ಮ ಇಸ್ಕಾನ್ದಲ್ಲಿ ನೋಡಿ ಅಥವಾ ಬೇರೆ ಕಡೆ ಎಲ್ಲಿ ನೋಡಿದ್ರು ಅಷ್ಟೇ. ಏಕೆಂತಂದ್ರೆ ಅವರು ಚಿತ್ತಶುದ್ಧಿ ಅಂತ ಹೇಳಿ, ಚಿತ್ತಶುದ್ಧಿ ಆಗೋದು ಬರೀ ಆತ್ಮತತ್ವ ಭಗವಂತ ತತ್ವ ಮಾತ್ರ ಆಗೋದು. ಅದನ್ನ ಅವ್ರು ಮಾಡ್ತಾ ಇರೋದ್ರಿಂದ ಅವರಲ್ಲಿ ಅಲ್ಲಿ ಶುದ್ಧಿ ಆಗಿರ್ತದೆ ಆಲ್ರೆಡಿ. ಸೊ ಹಾಗಾಗಿ ಇದು ಪ್ರಾಪಂಚಿಕ ವಿಷಯಕ್ಕೆ ನಾವ್ಯಾಕೆ ಇದು ಮಾಡ್ತೀವಿ ಅಂದ್ರೆ, ನಾವು ದೇಹಾಭಿಮಾನದಲ್ಲಿ ಇರೋದ್ರಿಂದ ಆತರ ಮಾಡ್ತಾ ಇದೀವಿ. ನಾವೆಲ್ಲ ಅಜ್ಞಾನಿಗಳು ಅಥವಾ ಅಜ್ಞಾನಿಗಳಿಂದ ಅಲ್ಪಜ್ಞರಿಗೆ ಪ್ರಮೋಷನ್ ಕೊಡ್ತಾರೆ ಕೃಷ್ಣ. ಅಲ್ಪಜ್ಞನಿಂದ ಆಮೇಲೆ ಅವರು ಜ್ಞಾನಿಗೆ ಪ್ರಮೋಷನ್ ಕೊಡ್ತಾರೆ. ಇದೆಲ್ಲ ಅವರು ನಾವೇನು ಯಾವ ರೀತಿ ಭಗವಂತನ ಇದು ಸಂಬಂಧ ಇಟ್ಕೊಂಡಿರ್ತೀವಿ ಅಥವಾ ಅನುಸಂಧಾನ ಮಾಡ್ತೀವಿ, ಅದ್ ನೋಡ್ಕೊಂಡು ಕೃಷ್ಣನೇ ಮಾಡ್ಕೊಡ್ತಾನೆ. ಹಾಗಾಗಿ
ನಾವು ಕೃಷ್ಣನ ಆಶ್ರಯ ಪಡೆಯೋಣ ಅಂತೇಳಿ ಒಂದು ಅಭಿಪ್ರಾಯ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಪ್ರಭುಜಿ, ಒಳ್ಳೆ ಮಾಹಿತಿ ಕೊಟ್ಟಿದ್ದೀರಾ. ಧನ್ಯವಾದಗಳು ಎಲ್ಲರಿಗೂ ಕೂಡ ಧನ್ಯವಾದಗಳು. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ